ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಾ ಆಚಾರ ವಿಚಾರಗಳು ಸಂಸ್ಕೃತಿಗಳು ಇದ್ರೆ ಕೂಡ ನಮ್ಮ ದೈವ ದೇವರುಗಳ ನೆಲೆಬೀಡಾಗಿರುವಂತಹ ತುಳುನಾಡು ಅಂತ ಬಂದ್ರೆ ತುಂಬಾನೇ ವಿಶೇಷ. ಆಟಿ ತಿಂಗಳು ಬಂತು ಅಂತ ಹೇಳಿದ್ರೆ ತುಳುನಾಡಿನಲ್ಲಿರುವಂತಹ ಎಲ್ಲಾ ಗದ್ದೆಗಳಲ್ಲಿ ಕೂಡ ಭತ್ತ ಬೇಸಾಯ ಕಾರ್ಯಗಳು ಮತ್ತು ಕೆಸರ ಗದ್ದೆಗಳು ಆರಾಮವಾಗಿರುತ್ತೆ. ಹಾಗಾಗಿ ಈ ಕೆಸರ ಗದ್ದೆಯಲ್ಲಿ ಆಟಿ ತಿಂಗಳಿನಲ್ಲಿ ಒಂದಿಷ್ಟು ಆಟೋಟಗಳ ಕಲರವ ಆರಂಭ ಆಗುತ್ತೆ. ನಮ್ಮ ತುಳುನಾಡಿನಲ್ಲಿ ಈ ಹಿಂದೆ ಆಟಿ ತಿಂಗಳು ಬಂತು ಅಂತ ಹೇಳಿದ್ರೆ ಬಾರಿ ಕಷ್ಟದ ತಿಂಗಳು ಅನ್ನುವಂತ ಮಾತಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಬದಲಾದ ಕಾಲದಲ್ಲಿ ತುಳುನಾಡಿನ ಒಂದಿಷ್ಟು ಆಚಾರ ವಿಚಾರಗಳು ಈಗಿನ ಪೀಳಿಗೆಯ ಜನರಿಗೆ ಗೊತ್ತಿಲ್ಲ ಅನ್ನುವಂತಹ ಮಾತು ಕೂಡ ಇದೆ. ಆದ್ರೆ ನಮ್ಮ ತುಳುನಾಡಿನ ಆಚಾರ ವಿಚಾರಗಳನ್ನ ಉಳಿಸಿಕೊಂಡು ಈಗಿನ ಪೀಳಿಗೆಗೆ ಗೊತ್ತಾಗಬೇಕು, ಅದರ ಜೊತೆಗೇನೆ ಮುಂದಿನ ಪೀಳಿಗೆಗೆ ಮುಂದುವರಿಬೇಕು ಅನ್ನುವಂತ ಉದ್ದೇಶದಿಂದಾಗಿ ಒಂದಿಷ್ಟು ಸಂಘ ಸಂಸ್ಥೆಗಳು ಕೆಸರ ಗದ್ದೆಯಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಬಂದಿರುವಂತದ್ದು. ಪ್ರತಿ ವರ್ಷ ಕೂಡ ಆಟಿ ತಿಂಗಳು ಬಂತು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಕೆಸರ ಗದ್ದೆಯಲ್ಲಿ ಕ್ರೀಡೋತ್ಸವಗಳ ಕಲರವ ಬೇರೆನೇ ಒಂದು ರೂಪವನ್ನ ಪಡ್ಕೊಂಡಿರುವಂತದ್ದು. ಹಾಗೇನೆ ಇವತ್ತು ಪುರುಷರ ಕಟ್ಟೆಯ ಮುಗಿರಡ್ಕಾದ ಶ್ರೀಮತಿ ಸುಶೀಲಾ ಜಯರಾಮ ಪುರುಷ ಇವರ ಮನೆಯ ಜಯಶೀಲ ನಿಲಯದ ಎದುರಿನಲ್ಲಿರುವಂತಹ ಕೆಸರ ಗದ್ದೆಯಲ್ಲಿ ಕ್ರೀಡೋತ್ಸವದ ಸಂಭ್ರಮ ಮನೆ ಮಾಡಿದೆ. ಕೆಸರ ಗದ್ದೆಯ ಕ್ರೀಡೋತ್ಸವ ಇರುವಂತದ್ದು. ಹಾಗಾಗಿ ಈ ಒಂದು ಕ್ರೀಡೋತ್ಸವ ನಡೀತಾ ಇರುವಂತದ್ದು ನಾಥ ಪಂಥೀಯ ಜೋಗಿ ಸಮಾಜ ಸುಧಾರಕ ಸಂಘದ ವತಿಯಿಂದಾಗಿ. ಹಾಗಾಗಿ ಜೋಗಿ ಸಮುದಾಯದ ಪ್ರತಿಯೊಬ್ಬ ಬಾಂಧವರು ಕೂಡ ಭಾಗಿಯಾಗಿ ಕೆಸರ ಗದ್ದೆಯಲ್ಲಿ ಮಿಂದೇಳ್ತಾ ಇದ್ದಾರೆ. ಗೌಜಿ ಗಮ್ಮತ್ತಿನ ಜೊತೆಗೆ ಊಟೋಪಚಾರ ಕೂಡ ಜೋರಾಗಿನೇ ನಡೆದಿರುವಂತದ್ದು. ಎಸ್, ಹಾಗಾದ್ರೆ ಬನ್ನಿ ಕೆಸರ ಗದ್ದೆಯಲ್ಲಿ ಯಾವೆಲ್ಲ ಆಟೋಟಗಳು ನಡೀತಾ ಇದೆ, ಈ ಒಂದು ಸಮಾಜದವರು ಏನ್ ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡ್ ಬರೋಣ. ಪುರುಷ ಸರಿದ್ದಾರೆ. ಇವರು ನಾಥ ಪಂಥೀಯ ಜೋಗಿ ಸಮಾಜ ಸುಧಾರಕ ಸಂಘದ ಮಾಜಿ ಅಧ್ಯಕ್ಷರು. ಮಾತಾಡಬೇಕು. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮಾಯ್ತು. ಹೇಗಿದೆ ಕೆಸರ ಗದ್ದೆಯ ಗೌಜಿ? ಬಹಳ ಖುಷಿ ಇದೆ. ನಮ್ಮ ಸಮುದಾಯದ ಎಲ್ಲ ವಿಶೇಷವಾಗಿ ಮಕ್ಕಳು ಮತ್ತು ಯುವಕರಿಗೆ ಹಾಗೆ ಹಿರಿಯರಿಗೂ ಕೂಡ ವರ್ಷದಲ್ಲಿ ಒಂದು ದಿನ, ಅದು ಈ ಮಾನ್ಸೂನ್ ಅಥವಾ ಈ ಮಳೆಗಾಲದಲ್ಲಿ ಒಂದು ಖುಷಿ ಕೊಡಬೇಕು ಅಂತೇಳಿ ಈ ವ್ಯವಸ್ಥೆಯನ್ನು ಎಲ್ಲ ಸಂಘಟಕರು ಎಲ್ಲ ಸೇರಿಕೊಂಡು ಮಾಡಿದೆವು. ಹಾಗೆ ಮಾಡಿದ್ರಿಂದ ಇವತ್ತು ಈ ಆಟ ಓಟ ಮತ್ತೆ ಊಟ ಇದನ್ನೆಲ್ಲ ನೋಡುವಾಗ ಬಹಳ ಸಂಭ್ರಮ ಆಗ್ತದೆ. ಈ ಹಿಂದೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು, ಬಟ್ ಈ ವರ್ಷ ಏನೆಲ್ಲ ವಿಶೇಷತೆಗಳಿದೆ? ಸಾಮಾನ್ಯವಾಗಿ ಈ ವರ್ಷ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಯಾವುದು ನಮ್ಮ ಗದ್ದೆ ತಯಾರಿ ಅದರ ಎಲ್ಲ ಕೆಲಸ ಜಾಸ್ತಿ ಇತ್ತು. ಆದರೆ ಯುವಕರು ಉತ್ಸಾಹದಿಂದ ಅದನ್ನು ಒಂದು 2 ವಾರದ ಆದಿತ್ಯ ವಾರಗಳಲ್ಲಿ ಶ್ರಮದಾನದ ಮೂಲಕವೇ ಮಾಡಿದ್ದಾರೆ. ಮತ್ತು ಮಳೆ ಜಾಸ್ತಿ ಇದ್ದರಿಂದ ಸ್ವಲ್ಪ ಶೀಟ್ಗಳು ಹಾಕೋದು ಅದು ಇದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗಿದೆ. ಮತ್ತೆ ಒಳ್ಳೆ ಊಟ ಕೊಟ್ಟಿದೆ, ಎಲ್ಲ ಸೇರಿಕೊಂಡು ಒಳ್ಳೆ ಊಟ ಕೊಟ್ಟಿದೆ. ಅಂದಾಜು ಎಷ್ಟು ಜನ ಇರ್ಬೋದು? ಸಾಮಾನ್ಯ ಒಂದು 350-400ಕ್ಕೆ. ಆಗ ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ಮತ್ತು ಬೆಳಿಗ್ಗೆ ಹೊತ್ತಿಗೆ ಒಂದು 400 ಜನ ಇತ್ತು ಆಗಿರ್ಬೋದು. ಹಾಗೆ ಮತ್ತೆ ನಮ್ಮದು ಸಮುದಾಯ ಸ್ವಲ್ಪ ಸಣ್ಣ ಸಮುದಾಯ ಆದರೂ ಎಲ್ಲ ಊರಿನವರು ಮತ್ತು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಾವು ಕರೆದವರೆಲ್ಲ ಬಂದಿದ್ದಾರೆ. ಬಂದವರನ್ನು ನಾವು ಗುರುತಿಸಿದ್ದೇವೆ. ಹಾಗೆಲ್ಲ ಬಂದಾಗ ನಮಗೆ ಬಹಳ ಖುಷಿ ಆಗ್ತದೆ. ನಮಸ್ತೆ ಸರ್, ನಿಮ್ಮ ಹೆಸರು? ರವಿಕುಮಾರ್. ಕೆಸರಗದ್ದೆ ಈ ನಮ್ಮ ನಾಥ ಪಂಥ ಜೋಗಿ ಸುಧಾಕರ ಸಂಘ ಪುತ್ತೂರು ಇದು 2ನೇ ವರ್ಷದ ಆಗ್ತಾ ಇರೋದು. ಎಲ್ಲ ನಮ್ಮ ಸಮಾಜ ಬಾಂಧವರು, ಜೋಗಿ ಸಮಾಜ ಬಾಂಧವರು ಇಲ್ಲಿ ಬಂದು ಸೇರುವುದು ಒಂದು ಹಬ್ಬದ ವಾತಾವರಣ. ಹಾಗೆ ಎಲ್ಲ ಬಂದು ಸೇರ್ತಾರೆ, ಆಟ ಆಡ್ತಾರೆ. ಸಾಯಂಕಾಲ ಹೊತ್ತಿಗೆ ಎಲ್ಲರಿಗೂ ಖುಷಿ, ಒಂದು ನೆಮ್ಮದಿ. ವರ್ಷಕ್ಕೊಮ್ಮೆ ಆಗೋದು ಆಟಿ ಕೂಟ ಅಂತ ಹೇಳ್ತಾರೆ. ಈಗ ನಾವು ಕೆಸರುಗದ್ದೆ ಅಂತ ಹೇಳ್ತಿದ್ವಿ. ನಾನು ಈಗ ವಾಲಿಬಾಲ್ ಆಡಿದೆ, ಮತ್ತೆ ಎಂತ ನಿಧಿ ಹುಡುಕುದಂತ ಅದು ಆಟ ಆಡಿದೆ. ಸಮಾಧಾನ ನಾವು ಒಂದು 3 ವಾರದಿಂದ ಸಮಾಧಾನ ಮಾಡ್ತೀವಿ. ಎಲ್ಲರೂ ಹುಡುಗರು ಸೇರಿ ಒಳ್ಳೆ ಒಗ್ಗಟ್ಟಿನಿಂದ ಸಮಾಧಾನ ಇದು ಮಾಡಿ ಒಳ್ಳೆ ಚಂದ ಆಗಿದೆ. ಇದಕ್ಕೆ ಕಾರಣ ಯುವಕರದು ಪ್ರೋತ್ಸಾಹ. ಇನ್ನೂ ಸಹ ಹುಡುಗರು ಒಳ್ಳೆ ರೀತಿಯಲ್ಲಿ ಬಂದು ಈ ನಮ್ಮ ಸಮಾಜ, ಅದಕ್ಕೆ ಈ ನಮ್ಮ ಸಮಾಜ ಮುಂದೆ ಬರಬೇಕಾದ್ರೆ ಯುವಕರ ಉತ್ಸಾಹ ಮುಖ್ಯ.
ಹಾಗಾಗಿ ಯುವಕರೆಲ್ಲರೂ ಒಟ್ಟಿಗೆ ಸೇರಿ ಇನ್ನೂ ಸಹ ಒಳ್ಳೆ ಚಂದದಿಂದ ಮಾಡಬೇಕಂತ ನನ್ನ ಆಸೆ. ವೆಲ್ಕಮ್. ನಮಸ್ತೆ ಸರ್. ನಮಸ್ತೆ, ವಿಠಲ್ ಅಂತ ಹೇಳಿ. ಹೇಗಿದೆ? ಗೌಜಿ 1 ವಾರದಿಂದ ಇದನ್ನು ಸಜ್ಜು ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಸಮಾಜ ಬಾಂಧವರೆಲ್ಲ ಬರ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಗದ್ದೆಯ ಪೂರ್ಣ ಕೆಲಸ ನಿನ್ನೆ ಸಂಜೆ ಆಗುವಾಗ ಆಗಿದೆ. ಇವತ್ತು ಬೆಳಿಗ್ಗೆ ಉದ್ಘಾಟನೆ, ನಮ್ಮ ವಿಟ್ಲದ ಸ್ವಾಮೀಜಿ ಎಲ್ಲ ಬಂದಿದ್ರು. ಮತ್ತೆ 10 ಗಂಟೆಗೆ ಉದ್ಘಾಟನೆ ಸ್ಟಾರ್ಟ್ ಆಗಿದೆ. ಯಾವ್ದ್ರಲ್ಲೆಲ್ಲ ಭಾಗಿಯ? ನಾವಂದ್ರೆ ಎಲ್ಲ ಇದರಲ್ಲಿ ಇದ್ದೇವೆ. ಆದರೆ ವಾಲಿಬಾಲ್ ನಾವು ಆಡೋದೇ ಜಾಸ್ತಿ ವಾಲಿಬಾಲ್. ಹಾಗಾಗಿ ವಾಲಿಬಾಲಲ್ಲಿ 2 ಕಾಸರಗೋಡು ಟೀಮು ಮತ್ತು ಮುಡಿಪು ಟೀಮು ಬರಲಿಲ್ಲ. ಕಾಸರಗೋಡು ಟೀಮ್ ಹೊರಗಿಂದ ಅಂದರೆ ಕಾಸರಗೋಡು ಟೀಮ್ ಬಂದಿದೆ, ಮತ್ತು ಇಲ್ಲಿ ಲೋಕಲ್ ಟೀಮ್ ಇತ್ತು, ಅದರಲ್ಲಿ ನಾವು ಫಸ್ಟ್ ಆಗಿದೆ. ಮಡಿಕೆ ಹೊಡೆಯುವುದಕ್ಕೆ ತುಂಬಾ ಕ್ರೇಜ್ ಇದೆ ಸರ್, ನೀವು ಕೂಡ ಹೋದ್ರೆ ಹೇಗೆ ಅಂತ? ಅಂದರೆ ಅದಕ್ಕೆ ನಾವು ಎಲ್ಲರಿಗೆ ಪ್ರೋತ್ಸಾಹ ಕೊಡಬೇಕಲ್ಲ, ಹಾಗೆ ನಾವು ವಾಲಂಟ್ರಿ ಆಗಿ ನಾವು ಎಲ್ಲ ಕೆಲಸ ಮಾಡ್ತಿದ್ದೇವೆ. ಹಾಗಾಗಿ ನಮಗೆ ಎಲ್ಲನೂ ನೋಡಿಕೊಳ್ಬೇಕು. ಯಾರಾದರೂ ಗೆಸ್ಟ್ ಬಂದರೆ ಅವರನ್ನು, ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರಿದ್ದಾರೆ ನವೀನ್ ಅಂತ, ಮತ್ತು ಮನಪುರುಷ, ಅವರು ಸಹ ಒಳ್ಳೆ ನಮಗೆ ನಮ್ಮ ಹಿಂದೆ ನಿಂತು ನಮಗೆ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಹುಮ್ಮಸ್ಸಿದ್ದೇವೆ. ಸರಿ. ಈಗ ಮಾತ್ರ ಸಹಕಾರ ಖಂಡಿತವಾಗಲು ಮಸ್ತ್ ಖುಷಿಯಾಗಿ ಕೆಸರಾಡ ಮೇಲೆ ಕೆಸರಾಯಿನಾಗ್ಲಿ ಜಾಸ್ತಿ ಕೆಸರಾಯಿನಾಗ್ಲಿಗೆ ಪ್ರೈಸ್ ನಮಗೆ ನಾವು ತೋರ್ಲೆ ಕರೆಂಟ್ ಲೈನ್ ಉಂಟು ಬಿಟ್ಟು ಮಾರ್ಗ दादू उगोंडरे दादू कजिपो कुक्का हल्नी तिरकली तिंदरे कुक्का एडेतने कजिपो हीर जप्पु जरे तिरते जप्पु जरे गोपेरे दाहे जप्पु जरे पप्पा पप्पा जप्पु जरा पप्पा जत्ते नीर जप्पोरे अल्ल तूले नीर पूरा इरे जप्पु अम्मुल्लिरन्नी अम्मा अन्ने मतुल्लिरन्नी अम्मा अन्ने नीर गोपेरे जे పోయేనమ్మ తిరుతి కొబ్బరే బర్పరేరే బలి పోయే పండ బలి బలి కొబ్బరే ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆರಮ್ಮ ಅಮೌಂಟ್ ಅಲ್ಲುಲ್ಲರೆ పోయా ಈ ಅಂಗಿ ಚಂಡಿ ಹಾಪುಂಡತೆ ಅಂಗಿ ಚಂಡಿ ಹಾಪುಂಡು ಈಡ ಬೇತ ಅಂಗಿ ಉಂಡೆ ಉಂಡಾ పోయేత పంಡ పోಯ್. ದಾತಪಂಥೀಯ ಜೋಗಿ ಸಮಾಜ ಸುಧಾರಕ ಸಂಘದ ಅಧ್ಯಕ್ಷರಾಗಿರುವಂತಹ ನವೀನ್ ಸರ್ ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಕೆಸರ ಗದ್ದೆಯ ಕ್ರೀಡೋತ್ಸವ ನಡೀತಾ ಇದೆ ಸರ್. ನಾವು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು ಈ ಸಾರಿಯ ಅಧ್ಯಕ್ಷರ ಸಪೋರ್ಟ್ ಇದೆ, ತುಂಬಾನೇ ಚೆನ್ನಾಗಿ ಸಪೋರ್ಟ್ ಇರುವಂತದ್ದು, ಹಾಗಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಿ ನೀವೇನ್ ಹೇಳ್ತೀರಾ? ನನಗೆ ಕೂಡ ತುಂಬಾ ಸಂತೋಷ ಆಗ್ತಿದೆ. 2 ವರ್ಷದಿಂದ ಅಧ್ಯಕ್ಷ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಅದಕ್ಕೆ ಮೊದಲು ಕೂಡ 1-2 ವರ್ಷ ಹತ್ತಿರದಿಂದ ಕೆಲಸ ಮಾಡಿದ್ದೇನೆ. ಅದರ ಅನುಭವ ಎಲ್ಲರ ಸಹಕಾರ, ನಮ್ಮ ಜೋಗಿ ಬಾಂಧವರ ತುಂಬಾ ಜನ ಯುವಕರು ಮತ್ತು ಸ್ವಲ್ಪ ವಯಸ್ಕರು ಕೂಡ ನಮಗೆ ತುಂಬಾ ಜೊತೆಯಾಗಿ ಕೆಲಸ ಮಾಡಿದೆ. ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದೇವೆ. ಅದರ ಫಲವಾಗಿ ಇವತ್ತು ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಯಾವೆಲ್ಲ ಭಾಗದವರು ಇದ್ದಾರೆ ಸರ್? ಪುತ್ತೂರು ತಾಲೂಕು ಅಂದ್ರೂ ಬೆಳ್ತಂಗಡಿ ಮತ್ತು ಸುಳ್ಯ ತಾಲೂಕು ಬರ್ತದೆ. ಎಲ್ಲ ಸಮಾಜ ಬಾಂಧವರು, ಇದರಲ್ಲಿ 3 ತಾಲೂಕುಗಳ ಸಮಾಜ ಬಾಂಧವರು ಒಟ್ಟು ಸೇರಿ ನಾವು ಇವತ್ತು ಕ್ರೀಡಾಕೂಟವಾಗಿ ಭಾಗವಹಿಸಿ ಎಲ್ಲರ ಸಹಕಾರದಿಂದ ಇವತ್ತು ಒಂದು ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ಪೆಷಲ್ ಆಗಿ ಕಾಣ್ತಾ ಇರುವಂತದ್ದು ಹೇಳಿದ್ರೆ ಕಾರಂಜಿ ಸರ್, ಅದ್ರ ಬಗ್ಗೆ ಆ ಕಾರಂಜಿ ವಿಶೇಷವಾಗಿ ಈ ಜಾಗದ ಮಾಲೀಕರಾದ ರಮೇಶ್ ಮತ್ತು
ಗಣೇಶ್ರವರ ಸಹಕಾರದಿಂದ ಆಗಿದೆ. ಅವರ ಒಂದು ಮುತುವರ್ಜಿಯಲ್ಲಿ ಒಂದು ಇದನ್ನು ಕಾರಂಜಿಯನ್ನು ಮಾಡಿದ್ದಾರೆ. ಕಳೆದ ವರ್ಷ ಕೂಡ ಮಾಡಿದ್ದಾರೆ, ಅದನ್ನು ಈ ವರ್ಷ ಕಂಟಿನ್ಯೂ ಮಾಡಿ. ನಿಮ್ಮ ಸಮಾಜ ಬಾಂಧವರ ಸಪೋರ್ಟ್ ಹೇಗಿದೆ? ನಾವು ಪುತ್ತೂರು ತಾಲೂಕಿನ ಎಲ್ಲ ಸಮಾಜ ಬಾಂಧವರಿಗೆ ವೈಯಕ್ತಿಕವಾಗಿ ಅವರ ಮನೆ ಭೇಟಿ ಮಾಡಿ ನಾವು ಆಮಂತ್ರಣ ಪತ್ರಿಕೆಯನ್ನು ನೀಡಿದ್ದೇವೆ. ಆಗ ಅದಕ್ಕಾಗಿ ಅವರೆಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಕೆಲವೇ ಸಂಖ್ಯೆಯ ಕುಟುಂಬ ನಮ್ಮ ಜೋಗಿ ಬಾಂಧವರು ಇದ್ದಾರೆ. ಎಲ್ಲ ಹೆಚ್ಚಿನವರು ಇವತ್ತೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ತುಂಬಾ ಸಂತೋಷದಿಂದ ಭಾಗವಹಿಸಿ ನಮಗೆ ಕೂಡ ತುಂಬಾ ಖುಷಿ ಆಗ್ತದೆ. ಈ ವರ್ಷ ಏನೆಲ್ಲ ಸ್ಪೆಷಲ್ ಇದೆ ಅಂತ ಕೆಸರಗದ್ದೆಯಲ್ಲಿ ತುಂಬಾ ವೈಯಕ್ತಿಕ ಮತ್ತು ತಂಡ ಸ್ಪರ್ಧೆಗಳಿಗೆ ವಿಶೇಷ ಅನೇಕ ಸ್ಪರ್ಧೆಗಳಿವೆ. ಮತ್ತೆ ದಂಪತಿಗಳಿಗೆ ವಿಶೇಷವಾಗಿ ಉಪ್ಪು ಮೂಟೆ ಮತ್ತು ಆಲೆಯಲ್ಲಿ ಎಳೆಯುವಂತಹ ಸ್ಪರ್ಧೆ ಇದೆ. ಮತ್ತೆ ನಾನ್ ವೆಜ್ ಊಟ ಕೂಡ ಮಾಡಿದ್ದೇವೆ, ಕಳೆದ ವರ್ಷ ಕೂಡ ಮಾಡಿದ್ದೇವೆ. ಹೆಚ್ಚಿನ ಊರಿನ ಬಾಂಧವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ನಿಮ್ಮ ಅಧ್ಯಕ್ಷತೆಯಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಸುಜಿತಾ, ಸೌಜನ್ಯ, ಎಲ್ಲ 60 ವರ್ಷ ಮೇಲ್ಪಟ್ಟವರಿಗೆ ದೂರ ಗಂಜಿ ಬಾಕಿದ್ದು ರಿಲೇ ಮತ್ತು ಲಿಂಬೆ ಸಮಸ್ಯೆ ಮತ್ತು ನಿರೀಕ್ಷೆ ಖುಷಿ ಇಲ್ಲೇ ಇರುದು. ಪ್ರತಿ ವರ್ಷ ಬರ್ತೇವೆ, ಎಲ್ರು ಇರ್ತಾರಲ್ಲ, ಚೆನ್ನಾಗಿತ್ತು, ತುಂಬಾ ಚೆನ್ನಾಗ್ತಾ ಇದೆ. ಟೈಮ್ ಸ್ಪೆಂಡ್ ಆಗ್ತದೆ. 2ನೇ ವರ್ಷ ಬರುವಂತದ್ದು ಇಲ್ಲಿಗೆ. ಸೂಪರ್ ಇತ್ತು ಎಕ್ಸ್ಪೀರಿಯನ್ಸ್. ಬೆಳಿಗ್ಗೆ ಬಂದ್ರೆ ಸಂಜೆ ಫುಲ್ ಪ್ರೆಷರ್ ಎಲ್ಲ ಇರ್ತದಲ್ಲ, ಇವಾಗ ಚಂದ ಆಗ್ತದೆ, ಒಂದು ಜಾಲಿ ಆಗ್ತದೆ. ಇಲ್ಲಪ್ಪ ಅದು ಖುಷಿ, ಮಳೆ ಬರ್ಬೇಕಲ್ಲ. ಇನ್ನೊಂದು ಡಗ್ಗ ಜಗ್ಗಾಟ, ಒಂದೇ ಟೀಮ್ ತುಂಬಾ ಆ 3 ಜನ ಮಾತ್ರ ರೆಡಿ ಒಂದಿಲ್ಲೇ ಬಾರಿ ಅದು ಭಯಂಕರ ಒಳ್ಳೆಯದು. ನಾಥಪಂಥೀಯ ಜೋಗಿ ಸಮಾಜ ಸುಧಾರಕರ ವತಿಯಿಂದ ನಡೆದಂತಹ ಕೇಸರ ಗದ್ದೆಯ ಕ್ರೀಡೋತ್ಸವದ ಗೌಜಿಯನ್ನ ನೋಡಿದ್ರಲ್ಲ. ವಯಸ್ಸಿನ ಮಿತಿಯನ್ನ ಇಲ್ಲದೆ ಇಲ್ಲಿ ಜಿಟಿ ಮಳೆಗೆ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಹೇಳಬೇಕು. ಯಾಕೆಂತ ಹೇಳಿದ್ರೆ 7ನೇ ವರ್ಷದ ಕೇಸರ ಗದ್ದೆಯ ಕ್ರೀಡೋತ್ಸವ ನಡೀತಾ ಇರುವಂತದ್ದು ಅಚ್ಚುಕಟ್ಟಾದ ವ್ಯವಸ್ಥೆಯ ಮೂಲಕ ಕೇಸರ ಗೌಜಿ ಇವತ್ತು ಅದ್ದೂರಿಯಾಗಿ ನಡೆದಿರುವಂತದ್ದು ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಒಂದು ಸಮಾಜದಿಂದ ಇನ್ನಷ್ಟು ಕಾರ್ಯಕ್ರಮಗಳು ನಡೀಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಸುಮಿತ್ರಾ ಬಿ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.